ಎಸ್, ನಾನು ಯೂಟ್ಯೂಬಲ್ಲಿ ಸ್ನೇಹಾನುಬಂಧ ಅನ್ನುವಂತಹ ಕಾಂಪಿಟೇಷನ್ ಇಟ್ಟಿದ್ದೇನಲ್ವಾ. ಸೊ ತುಂಬ ಜನರಿಗೆ ಕನ್ಫ್ಯೂಷನ್, ಎಷ್ಟು ಜನರದ್ದಾಗ್ಬೋದು ಹಾಗೆ ಹೀಗೆ ಅಂತ. ಅಲ್ಲಿ ಏನು ಕಾಲೇಜಲ್ಲಿ ಒಟ್ಟಿಗಿದ್ದು ಫ್ರೆಂಡ್ಸ್, ಪ್ರೈಮರಿಲಿ ಒಟ್ಟಿಗಿದ್ದು ಫ್ರೆಂಡ್ಸ್ ಆ ಥರ ಮಾತ್ರ ಅಲ್ಲ. ಈಗ ನನಗೆ ನೋಡಿ, ನನ್ನ ಹಸ್ಬೆಂಡ್ ನನಗೆ ಬೆಸ್ಟ್ ಫ್ರೆಂಡ್. ಹಾಗೆಯೇ ನಿಮಗೂ ಕೂಡ ನಿಮ್ಮ ಹಸ್ಬೆಂಡ್ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ತಾಯಿ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ತಮ್ಮ, ತಂಗಿ. ನೋಡಿ ಗಾನು ಡ್ಯಾನ್ಸ್ ಮಾಡೋದು ಲಚ್ಚಿಗೋಸ್ಕರ. ಲಚ್ಚಿ ನೋಡಿ ನಗಾಡೋದು. ಇವರು ನೋಡಿ ಗೋಡೆಯ ಕಲ್ಲರ್ ಆಗಿದ್ದಾರೆ. ಲಚ್ಚು ಕುಕು ಕುಕು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ, ಜೊತೆಗೆ ಒಂದು ಅಷ್ಟು ವಿಷಯ ಹೇಳಿಕೊಂಡು ಹಾಗಾಗಿ ವ್ಲಾಗ್ ಮಾಡ್ತಾ ಇದ್ದೇನೆ. ಸದ್ಯಕ್ಕೆ ತೋಟಕ್ಕೆ ಬಂದಿದ್ದೇನೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಸ್, ನಾನು ಯೂಟ್ಯೂಬಲ್ಲಿ ಸ್ನೇಹಾನುಬಂಧ ಅನ್ನುವಂತಹ ಕಾಂಪಿಟೇಷನ್ ಇಟ್ಟಿದ್ದೇನಲ್ವಾ. ಸೊ ತುಂಬ ಜನರಿಗೆ ಕನ್ಫ್ಯೂಷನ್, ಎಷ್ಟು ಜನರದ್ದಾಗ್ಬೋದು ಹಾಗೆ ಹೀಗೆ ಅಂತ. 2ಕ್ಕಿಂತ ಜಾಸ್ತಿ ಆಯಿತಾ, ಒಬ್ಬರು ಫ್ರೆಂಡ್ ಆಗಲಿಕ್ಕೆ ಚಾನ್ಸ್ ಇಲ್ಲಲ್ಲ. 2ಕ್ಕಿಂತ ಜಾಸ್ತಿ ಎಷ್ಟು ಸಾಕ್ತದೆ, ನೋ ಪ್ರಾಬ್ಲಮ್. ಎಷ್ಟು ಜನ ಇದ್ದರೂ ಪರವಾಗಿಲ್ಲ, ಫ್ರೆಂಡ್ಸ್ ಆಗಿದ್ರೆ ಆಯಿತು. ಮತ್ತು ಫ್ರೆಂಡ್ಸ್ ಅಂತ ಹೇಳಿದ ತಕ್ಷಣ ಖಾಲಿ ಏನು ಕಾಲೇಜಲ್ಲಿ ಒಟ್ಟಿಗಿದ್ದು ಫ್ರೆಂಡ್ಸ್, ಪ್ರೈಮರಿಲಿ ಒಟ್ಟಿಗಿದ್ದು ಫ್ರೆಂಡ್ಸ್ ಆ ಥರ ಮಾತ್ರ ಅಲ್ಲ. ಈಗ ನನಗೆ ನೋಡಿ, ನನ್ನ ಹಸ್ಬೆಂಡ್ ನನಗೆ ಬೆಸ್ಟ್ ಫ್ರೆಂಡ್. ಹಾಗೆಯೇ ನಿಮಗೂ ಕೂಡ ನಿಮ್ಮ ಹಸ್ಬೆಂಡ್ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ತಾಯಿ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ತಮ್ಮ, ತಂಗಿ, ಅಕ್ಕ, ಯಾರೇ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು. ಸೊ ಅದು ಕೂಡ ಓಕೆನಾ. ಟೋಟಲಿ ಇದು ಸ್ನೇಹಾನುಬಂಧ ಅಂದರೆ ಸ್ನೇಹ ಅನುಬಂಧ. ಸೊ ಟೈಟಲ್ಗೆ ಹೇಳೋ ಹಾಗೆ ಒಟ್ಟಾರೆ ಇದೆ, ನಮ್ಮ ಕ್ಲಾಸ್ಮೇಟ್ಸೇ ಫ್ರೆಂಡ್ಸ್ ಆಗಿರಬೇಕು ಅಂತ ಇಲ್ಲ. ಟೋಟಲಿ ಒಂದು ಅನುಬಂಧ ಅಂತ ಇರ್ತದಲ್ವ, ಸ್ನೇಹ ಅನುಬಂಧ. ಸೊ ಅದಕ್ಕೆ ನಾನು ಆ ಒಂದು ಟೈಟಲ್ ಇಟ್ಟಿರೋದು. ಸೊ ತುಂಬ ಜನರಿಗೆ ಕನ್ಫ್ಯೂಷನ್. ನನಗೆ ಅದೇ ಮೆಸೇಜು ತಾರಮರು ಮೆಸೇಜ್ ಬರ್ತಾ ಉಂಟು, ಹೀಗೆ ಆಗ್ತದಾ ಹಾಗೆ ಆಗ್ತದಾ ಅಂತ. ಅದಕ್ಕೆ ಒಂದು ಕ್ಲಾರಿಟಿ ಕೊಡು ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೇನೆ. ಮತ್ತು ತುಂಬ ಜನರ ಫೋಟೋಸ್ ಬಂದಿದೆ, ಕೆಲವರದ್ದು ಹಾಕಲಿಲ್ಲ. ಯಾಕಂತ ಹೇಳಿದರೆ ಅವರು ಕರೆಕ್ಟ್ ಇನ್ಫಾರ್ಮೇಷನ್ ಎಲ್ಲ ಕೊಡಲಿಲ್ಲ. ಫೋಟೋ ಇದ್ದರೆ ಹೆಸರು ಇರೋದಿಲ್ಲ, ಹೆಸರಿದ್ರೆ ಫೋಟೋ ಇರೋದಿಲ್ಲ, ಹಾಗೆ ಸ್ಕ್ರೀನ್ಶಾಟ್ ಕಡ್ಡಾಯ ಅಂತ ಹೇಳಿದ್ದು ಅದು ಕೂಡ ಇರೋದಿಲ್ಲ. ಸೊ ಹಾಗಾಗಿ ಅದನ್ನು ಅಲ್ಲಿಗೆ ಪೆಂಡಿಂಗ್ ಇಟ್ಟಿದ್ದೇನೆ. ಸೊ ಆದಷ್ಟು ಕರೆಕ್ಟಾಗಿ ನಾನು ಹಾಯ್ ಅಂತ ಮೆಸೇಜ್ ಹಾಕುವಾಗಲೇ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ, ಏನೆಲ್ಲ ಬೇಕು ಅಂತ. ಸೊ ಅದು ಆಲ್ರೆಡಿ ಗ್ರೀಟಿಂಗ್ ಮೆಸೇಜ್ ಬರುತ್ತೆ ನಿಮಗೆ. ಅದರಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳಿದನೋ ಸೊ ಅದನ್ನು ನನಗೆ ಕಳಿಸ್ಕೊಡಿ, ಆಗ ಅಪ್ಲೋಡ್ ಮಾಡ್ತೇನೆ. ಸೊ ತುಂಬ ಜನ ಕಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ತುಂಬ ಖುಷಿ ಆಗುತ್ತೆ, ಯಾಕಂತ ಹೇಳಿದರೆ ನಾನು ಸಣ್ಣ ಒಂದು ಯೂಟ್ಯೂಬ್ ಪೇಮೆಂಟಲ್ಲಿ ಸಣ್ಣ ಮಟ್ಟಿಗೆ ಕೊಡುವ ಅಂತ ಹೇಳಿ ಪ್ಲ್ಯಾನ್ ಮಾಡಿ, ಮತ್ತು ಅದು ಲಾಸ್ಟ್ ಟೈಮ್ ನಾನು ಏನು ಇದಕ್ಕೆಲ್ಲ ಮಕ್ಕಳ ಸ್ಪರ್ಧೆಗೆ ಕೂಡ ಲಾಸ್ಟಲ್ಲಿ ಹಾಕಿದ್ದ ಸೂಚನೆ, ಇದು ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸಕ್ಕೆ ಹೋಗುತ್ತಿದ್ದಲ್ಲಿ ಉಳಿದ ಹಣ ಅಂತ. ಸೊ ಹಾಗಾಗಿ ಈ ಸಲ ಕೂಡ ಅದನ್ನೇ ಹಾಕಿದ್ದೇನೆ ನಾನು. ಯಾಕಂತ ಹೇಳಿದರೆ ಕೇವಲ ಒಂದು ಪ್ಲೇಸಲ್ಲಿ ಮಾತ್ರ ಅಲ್ಲ, ತುಂಬ ಕಡೆಗಳಲ್ಲಿ ಇರ್ತಾರೆ ಅಂತ ವಿದ್ಯಾರ್ಥಿಗಳು. ಸೊ ಹಾಗಾಗಿ ನಾನು ಹಾಕಿದ್ದೆ. ಅದನ್ನು ನೋಡಿ ಒಂದು 2-3 ಜನ, ಮೂರಲ್ಲ ಟೋಟಲ್ ಒಂದು 4-6 ಜನ 100 ರೂಪಾಯಿ ಕಳಿಸೋ ಬದಲು 200 ರೂಪಾಯಿ ಕಳಿಸಿ ಅದರಲ್ಲಿ ಹಾಕಿದ್ದಾರೆ. ಎಂತ ಇದು, ನೀವೇನು ಒಳ್ಳೆಯ ವಿಷಯವನ್ನು ಇಟ್ಕೊಂಡು ಕಾಂಪಿಟೇಷನ್ ಇಡ್ತಾ ಇದ್ದೀರಲ್ವ, ಸೊ ಅದಕ್ಕೆ ಇದನ್ನು ಕೊಡಿ, ಎಕ್ಸ್ಟ್ರಾ ಮನಿಯನ್ನು ಅಂತ. ಒಬ್ಬರು 40 ರೂಪಾಯಿ, ಒಬ್ಬರು 100 ರೂಪಾಯಿ, ಹಾಗೆ ಎಕ್ಸ್ಟ್ರಾ ಹಾಕಿದ್ದಾರೆ. ತುಂಬ ಖುಷಿಯಾಗುತ್ತೆ. ನೀವು ಕೂಡ ಒಂದು ಹೆಲ್ಪ್ ಆಗ್ತಾ ಇದ್ದೀರಿ ಅನ್ನುವಂಥದ್ದು ನನಗೆ ತುಂಬ ಖುಷಿಯಾಗುತ್ತೆ. ಸೊ ನನಗೆ ನಿಜವಾಗ್ಲೂ ನಾನೊಂದು ಸಣ್ಣ ಮಟ್ಟಿಗೆ ಮಾಡೋದ್ರಲ್ಲಿ ಕೂಡ ನೀವು ಅದನ್ನು ಸಪೋರ್ಟ್ ಮಾಡಿ, ನೀವು ಕೂಡ ಅದಕ್ಕೆ ಹೆಲ್ಪ್ ಆಗ್ತೇನೆ ಅಂತ ಬರ್ತಿದ್ದೀರಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕಳಿಸಿದ್ದೀರಾ ಅವರಿಗೆ. ಹೆಸರೆಲ್ಲ ಬೇಡ ಅನಿಸುತ್ತೆ, ಯಾಕಂತ ಹೇಳಿದರೆ ಅವರು ಕೂಡ ಹೆಸರು ಹೇಳುವ ಅಂತ ಇದ್ದರೆ ಅವರನ್ನ ಹತ್ರ ಹೇಳ್ತಾಯಿದ್ರು, ನಾನು ಅದು ಹೇಳಿ ಅಂತ. ಇಲ್ಲ, ಅವ್ರು ನನಗೆ ಏನು ಹೇಳಿಲ್ಲ. ನಮಗೆ ಏನಾಗುತ್ತೋ ಅದನ್ನು ನಾವು ಕಳಿಸ್ಕೊಟ್ಟಿದ್ದೀವಿ ಅಂತ ಹೇಳಿದರು. ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ಹಾಗಾಗಿ ನಾನು ಹೆಸರು ಹೇಳ್ತಾ ಇಲ್ಲ. ಮತ್ತು ಎಂತ, ಇಷ್ಟು ವಿಷಯ ಹೇಳಿಕ್ಕಿತ್ತು. ಸದ್ಯಕ್ಕೆ ತೋಟಕ್ಕೆ ಬಂದಿದ್ದೇನೆ, ಹುಲ್ಲಾಗಬೇಕು. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಬಾಯ್. ಎಸ್, ಆಯಿತು, ಹುಲ್ಲೆಲ್ಲ ಆಯಿತು. ಈಗ ಅವರು ಕಟ್ಟ ಮಾಡ್ತಿದ್ದಾರೆ ಹುಲ್ಲಿದ್ದು. ಅದೆಲ್ಲ ತುಂಬಿಸಿ ಈಗ ತಗೊಂಡೋಗಿ ದನಕ್ಕೆ ಹಾಕ್ಲಿಕ್ಕೆ ಉಂಟು. ಅಷ್ಟೇ, ಇನ್ನು ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡಬೇಕಷ್ಟೇ, ಬೇರೆಂಥ ವಿಷಯ ಇಲ್ಲ. ನೋಡುವ, ಅಕ್ಕನ ಹತ್ರ ಸ್ವಲ್ಪ ಮಾತಾಡಿಸ್ತೇನೆ, ಅಕ್ಕ ಭಾವನ ಹತ್ರ ಎಲ್ಲ ಮಾತಾಡಿಸ್ತೇನೆ. ಅತ್ತೆಯನ್ನು ಕೂಡ ವ್ಲಾಗಲ್ಲಿ ತೋರಿಸೋದು ತುಂಬ ದಿನ ಆಯ್ತಲ್ಲ, ಅಂದರೆ ಟೈಮ್ ಸಿಗೋದಿಲ್ಲ ಅಷ್ಟೇ. ಈ ಕಾಂಪಿಟೇಷನ್ಸ್ ಮತ್ತು ಮಗುವಿನ ಬರ್ಡೇ ಬೇರೆ ಹತ್ತಿರ ಬಂತು, ಕೆಲಸಗಳು 1000 ಉಂಟು, ಇದೆಲ್ಲ ಆಗುವಾಗ ಟೈಮ್ ಸಿಗೋದಿಲ್ಲ.
ಇನ್ನು ಆದಷ್ಟು ಜಾಸ್ತಿ ಚೆನ್ನಾಗಿರೋಂಥ ವ್ಲಾಗ್ ಮಾಡ್ತೇನೆ. ಮತ್ತು ತುಂಬ ರಿಕ್ವೆಸ್ಟ್ ಇದೆ, ಮೊನ್ನೆ ಸ್ಟೋರಿ ಹಾಕಿದ್ದೆಲ್ಲ ನಾನು, ಅದೇ ಕನ್ನಿಕಾಳ ಸ್ಟೋರಿ, ವಾಯ್ಸ್ ನನ್ನದೇ ಓನ್ ವಾಯ್ಸ್. ಸೊ ಅದು ಸ್ಟೋರಿ ಕಂಟಿನ್ಯೂ ಮಾಡಿ ಅಂತ. ವಾಯ್ಸ್ ಕೊಡಲಿಕ್ಕೆ ಟೈಮ್ ಇಲ್ಲ, ಹಾಗಾಗಿ ಎಲ್ಲ ರೆಡಿ ಉಂಟು, ಸ್ಕ್ರಿಪ್ಟ್ ಎಲ್ಲ ರೆಡಿ ಉಂಟು, ವಾಯ್ಸ್ ಕೊಡಲಿಕ್ಕೆ ಟೈಮ್ ಇಲ್ಲ. ಮಗು ಮಲಗುವಾಗ ಕೆಲಸ ಇರುತ್ತೆ, ಸೊ ವಾಯ್ಸ್ ಕೊಡಲಿಕ್ಕೆ ಟೈಮ್ ಇರೋದಿಲ್ಲ. ಇನ್ನು ಮನೆಗೆ ಹೋದ ನಂತರನೇ ವಾಯ್ಸ್ ಕೊಡಬೇಕಷ್ಟೇ ನಾನು. ಮತ್ತು ಡಿಸ್ಟರ್ಬೆನ್ಸ್ ಎಲ್ಲ ಇರ್ತದಲ್ವ, ನಾಯ್ಸ್ ಎಲ್ಲ, ನಾಯಿ ಬೊಗಳೋದು ಆ ಕಡೆ ಈ ಕಡೆ, ವೆಹಿಕಲ್ ಅದು ಇದು ಅಂತ. ಸೊ ಹಾಗಾಗಿ ಆಗ್ತಾಯಿಲ್ಲ. ಆದಷ್ಟು ಬೇಗ ಅದರ ಪಾರ್ಟ್ 2 ಹಾಕ್ತೇನೆ. ಎಸ್, ಇನ್ನು ಮನೆಗೆ ಹೋದ ನಂತರ ವಿಡಿಯೋ ಕಂಟಿನ್ಯೂ ಮಾಡ್ತಾರೆ. ಬಾಯ್. ನೋಡಿ ಗಾನು ಡ್ಯಾನ್ಸ್ ಮಾಡೋದು ಲಚ್ಚಿಗೋಸ್ಕರ. ಲಚ್ಚು ನೋಡಿ ನಗಾಡೋದು. ಇವರು ನೋಡಿ ಗೋಡೆಯ ಕಲ್ಲರ್ ಆಗಿದ್ದಾರೆ. ಲಚ್ಚು, ರೇ ಲಚ್ಚು, ದೂರ ಮಗ, ಏಯ್ ಇಲ್ಲಿ ಬಾ, ಇಲ್ಲಿ ಬಾ, ಕೆಳಗೆ ಬಾ, ಈಚೆ ಬಾ. ಡ್ಯಾನ್ಸ್ ಮಾಡು. ಬಂದ್ಲು ಬಂದ್ಲು ಲಚ್ಚು. ಲಚ್ಚನೆ ಮೂಲ್ತು ಅಕ್ಕನ. ಮಕ್ಕಳಿಗೆ ಎಷ್ಟು ಜಾಲಿ ಅಲ್ವಾ. ಅದ್ಲು ಹೋದ್ಲು, ಅವಳ ನೋಡ್ಕೊಂಡು ಹೋದ್ಲು. ಇಲ್ಲಿ ತೋರಿಸ್ತಾನೆ ಅಕ್ಕ ಇಲ್ಲಿದ್ದಾರೆ ಅಂತ. ಒರೆಸ್ಲಿಕ್ಕೆ ರೆಡಿ ಆದ್ರು. ಇಲ್ಲಿಗೆ ಭಾರಿ ಖುಷಿ ಇವತ್ತು. ಲಚ್ಚು ಲಚ್ಚು ಲಚ್ಚು, ಏ ಲಚ್ಚು ಲಚ್ಚು, ಕೂ ಕುಕು 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 ಕುಕು. ಬಾ 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 ಬಾ. ನಾನು ಎಲ್ಲಿ ಅವಳು ಸಲ್ಲೆ. ಆಯ್ತು 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 ಆಯ್ತು. ಓ